ನಟ ಪೃಥ್ವಿ ಅಂಬರ್ ಇದೀಗ ಟಾಲಿವುಡ್ಗೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಪೃಥ್ವಿ ಅಂಬರ್, ಅಭಿಮಾನಿಗಳಿಗಾಗಿ ತೆಲುಗಿನಲ್ಲಿ ದಿಯಾದ ಹೊಸ ಆವೃತ್ತಿ ಬರಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಅಂಬರ್ಗೆ ನಾಯಕಿಯಾಗಿ ಯಾರು ನಟಿಸಲಿದ್ದಾರೆ ಮತ್ತು ಇನ್ನೊಬ್ಬ ನಾಯಕ ಯಾರು ಎನ್ನುವ ಮಾಹಿತಿ ಇನ್ನೂ ಹೊರಬಂದಿಲ್ಲ. ಸದ್ಯ ನಟ ಪೃಥ್ವಿ ಅಂಬರ್ ಕನ್ನಡ ಸಿನಿಮಾ ಲೈಫ್ ಇಸ್ ಬ್ಯೂಟಿಫುಲ್, ಶಿವಪ್ಪ, ಶುಗರ್ಲೆಸ್ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ.